ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭಾ ಚುನಾವಣೆ ವೇಳೆ ರೋಡ್ ಶೋ ಆರಂಭಿಸಿದ್ದ ನಾರಾಯಣಗುರು ವೃತ್ತದ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಚುನಾವಣೆಯ ವೇಳೆ ವೋಟ್ ಬ್ಯಾಂಕಿಗಾಗಿ ಹಾಲಿ ಸಂಸದರು ನಾಟಕ ಮಾಡಿದ್ದಾರಾ ಅಂತ ಬಿರುವೆರೆ ಕುಡ್ಲದ ನಾಯಕ ಗುಡುಗಿದ್ದಾರೆ. ಬಿಲ್ಲವ ಸಮಾಜದ ವೋಟ್ ಬ್ಯಾಂಕ್ಗಾಗಿ ಮಾತ್ರ ನಾರಾಯಣಗುರುಗಳು ನೆನಪಾದ್ರು. ಆದರೆ ಬಳಿಕ ಗುರುಗಳ ವೃತ್ತವನ್ನ ನಿರ್ವಹಣೆ ಮಾಡಲು ಇವರಿಂದ ಸಾಧ್ಯವಾಗಿಲ್ಲ ಎಂದು ಉದಯ ಬಳ್ಳಲ್ಬಾಗ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುರುಗಳಿಗೆ ಗೌರವ ನೀಡುವ ರೀತಿಯಲ್ಲಿ ವೃತ್ತವನ್ನ ನಿರ್ವಹಣೆ ಮಾಡಲು 1 ತಿಂಗಳ ಕಾಲಾವಕಾಶ ನೀಡುವುದಾಗಿ ಅವರು ಹೇಳಿದ್ದಾರೆ. ಇದಕ್ಕಾಗಿ ಟ್ವೀಟ್ ಅಭಿಯಾನ ನಡೆಸುವುದಾಗಿಯೂ ವೃತ್ತದ ಈಗಿನ ಪರಿಸ್ಥಿತಿಯ ವಿಡಿಯೋವನ್ನ ಪ್ರಧಾನಿಗೆ ತಲುಪಿಸುವ ಕೆಲಸವನ್ನು ಮಾಡುವುದಾಗಿಯೂ ಅವರು ಹೇಳಿದ್ದಾರೆ. ಸಂಸದರ ವಿರುದ್ಧ ಹರಿಹಾಯ್ದ ಉದಯ ಪೂಜಾರಿ, ನಿಮ್ಮಿಂದ ಗುರುಗಳ ವೃತ್ತ ನಿರ್ವಹಣೆ ಮಾಡಲಾಗದಿದ್ರೆ ನಮಗೆ ಬಿಟ್ಟುಕೊಡಿ, ಬಿರುವೆರ ಕುಡ್ಲ ಅಥವಾ ಕುದ್ರೋಳಿ ದೇವಸ್ಥಾನ ಇದನ್ನ ನೋಡಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನೋಡಿ, ನಾವು 1 ತಿಂಗಳು ನೋಡ್ತೇವೆ. ನಾವು ಆದಮೇಲೆ ನಾವು ಮೋದಿಜಿ ಅವರಿಗೆ ಟ್ವೀಟ್ ಮಾಡ್ತೇವೆ ನಾವು. ಮತ್ತು ಇದು ನೋಡಿ, ಇವರಿಗೆ ಅದರದ್ದು ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಇವರು ನಮ್ಮ ಕುದ್ರೋಳಿ ದೇವಸ್ಥಾನಕ್ಕೆ ಹ್ಯಾಂಡ್ ಓವರ್ ಮಾಡಲಿ, ನಮ್ಮ ಸಂಘ ಬಿರುವೇರುಕುಳ ಸಂಘಟನೆಗೆ ಇವರು ಹ್ಯಾಂಡ್ ಓವರ್ ಮಾಡಲಿ. ನಾವು ಅದನ್ನು ಆ ಸರ್ಕಲ್ ಬಗ್ಗೆ ನಾವು ಇದು ಮಾಡ್ತೇವಲ್ಲ, ಏನು ಬೇಕು ಅದಕ್ಕೆ ವ್ಯವಸ್ಥೆ ಎಲ್ಲ ನಾವು ಮಾಡಿಕೊಡ್ತೇವೆ ನಾವು ಖಂಡಿತ. ಅಂದರೆ ಏನಂತ ಗೊತ್ತಿಲ್ಲ ನೋಡಿ, ಅವರಿಗೆ ಈಗ ಎಲೆಕ್ಷನ್ ಅಲ್ಲಿ ವಿನ್ ಆದಮೇಲೆ ಅವರಿಗೆ ಟೈಮ್ ಇಲ್ಲ ಕಾಣಬೇಕು. ಯಾಕಂದರೆ ಅದು ಎಲೆಕ್ಷನ್ ಯಾವಾಗ ಬರುತ್ತೆ ಆ ಸಂದರ್ಭದಲ್ಲಿ ಬಂದು ಎಲ್ಲ ರೀತಿ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ. ಬೇಕಾದರೆ ಅದಕ್ಕೆ ಫುಲ್ ಲೈಟಿಂಗ್ ಮಾಡ್ತಾರೆ, ಅದಕ್ಕೆ ಬೇಕಾದ ಯಾವ ಥರ ಗಾರ್ಡನ್ ಇದು ಮಾಡಬೇಕು, ಡೆಕೋರೇಷನ್ ಮಾಡಬೇಕು ಮಾಡ್ತಾರೆ. ಆದರೆ ಈಗ ಎಲೆಕ್ಷನ್ ಆದ ನಂತರ ಒಮ್ಮೆ ಆದರೆ ಆ ಜಾಗಕ್ಕೆ ಹೋಗಿ ಭೇಟಿ ನೀಡಿದ್ದಾರೆ ಅವರು ಹೇಳಿ. ಖಂಡಿತ ಹಾಗೆ ಅನಿಸ್ತಾ ಇದೆ. ಯಾಕಂದರೆ ಖಾಲಿ ಈ ಬಿಲ್ಲವ ಸಮಾಜದವರ ಯಾಕಂದರೆ ಆ ಬಿಲ್ಲವ ಸಮಾಜ ವೋಟಿಂಗ್ ಜಾಸ್ತಿ ಇದೆ ಅಂತ ಹೇಳಿಕೊಂಡು ಅದಕ್ಕೋಸ್ಕರ ನಾರಾಯಣಗುರಿಗೆ ಮಾಲೆ ಅರ್ಪಣೆ ಮಾಡುವ ರೀತಿ ಮಾಡಿದ್ದಾರೆ. ಆದರೆ ಇದು ಖಂಡಿತ ಮೋದಿಜಿ ಅವರಿಗೆ ಏನು ಇದರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಅವರಿಗೆ ಇದು ಮಾಡಿದ್ದು ಖಾಲಿ ನಮ್ಮ ಇಲ್ಲಿ ಮಂಗಳೂರ MP ಯಾರಿದ್ದಾರೆ ಅವರೇ ಆ ಥರ ಒಂದು ಏನೋ ಡ್ರಾಮಾ ಮಾಡಿದ ಥರ ಆಗಿದೆ ನಮಗೆ. ಇಲ್ಲ, ನಾವು ಇದೇ ಪರಿಸ್ಥಿತಿ ಈ ಥರವೇ ಕಂಟಿನ್ಯೂ ಆದರೆ ನಾವು ಖಂಡಿತ ಅದರದ್ದು ಏನು ವೀಡಿಯೋಸ್ ಎಲ್ಲ ನಾವೇನು ಕಲೆಕ್ಟ್ ಮಾಡಿದ್ದೇವೆ ಅದು ಖಂಡಿತ ನಾವು ಮೋದಿಜಿ ಅವರಿಗೆ ನಾವು ತಲುಪಿಸ್ತೇವೆ ಅಷ್ಟೇ.